ಆಕಸ್ಮಿಕವಾಗಿ ಬಾವಿಗೆ ಬಿದ್ದು 3 ದಿನಗಳ ಕಾಲ ಜೀವ ಕೈಯಲ್ಲಿ ಹಿಡಿದುಕೊಂಡಿದ್ದ ವೃದ್ಧ ಕೊನೆಗೂ ಪವಾಡ ಸದೃಶರಾಗಿ ಬದುಕಿ ಬಂದ ಘಟನೆ ಆದಿ ಉಡುಪಿಯ ಕಂಬಳಕಟ್ಟೆಯಲ್ಲಿ ಸಂಭವಿಸಿದೆ. ಕಂಬಳಕಟ್ಟೆ ನಿವಾಸಿ 62 ವರ್ಷದ ಶ್ರೀನಿವಾಸ ಆಚಾರ್ಯ ಅವರು 20 ಅಡಿ ಆಳದ ನೀರಿರುವ ಬಾವಿಗೆ ಬಿದ್ದು 3 ದಿನ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿ ಗೆದ್ದು ಬಂದಿದ್ದಾರೆ. ಒಬ್ಬಂಟಿಯಾಗಿರುವ ಆಚಾರ್ಯ ಅವರು ಮನೆ ಮುಂದಿನ 20 ಅಡಿ ಆಳದ ಬಾವಿಗೆ ಬಿದ್ದ ಕಸವನ್ನ ಸ್ವಚ್ಛ ಮಾಡಲೆಂದು ಮುಂದಾದ ವೇಳೆ ಆಯತಪ್ಪಿ ಬಾವಿಗೆ ಬಿದ್ದಿದ್ದರು. ಅದೃಷ್ಟವಶಾತ್ ಫುಟ್ಬಾಲ್ ಪೈಪ್ ಹಾಗೂ ಅದಕ್ಕೆ ಕಟ್ಟಿದ ಹಗ್ಗ ಸಿಕ್ಕಿದ್ದು ಅದನ್ನು ಹಿಡಿದುಕೊಂಡೇ ಜೀವ ರಕ್ಷಣೆಗಾಗಿ ಬೊಬ್ಬೆ ಹಾಕಿದ್ದರು. ಆದರೆ ಅವರ ಕೂಗು ಯಾರಿಗೂ ಕೇಳಿಸದೆ ಬಾವಿಯೊಳಗೆ ಇದ್ರು. ಶ್ರೀನಿವಾಸ್ ಅವರು ಗ್ಯಾಸ್ ಬುಕ್ ಮಾಡಿದರೂ ತಡವಾಗಿದ್ದರಿಂದ ತನ್ನ ಪರಿಚಯಸ್ಥರಾದ ಗಣೇಶ್ ಎಂಬುವರ ಬಳಿಯಿಂದ ಗ್ಯಾಸ್ ಸಿಲಿಂಡರ್ ಪಡೆದಿದ್ದರು. ಬಳಿಕ ಗಣೇಶ್ ಅವರಿಗೆ ಗ್ಯಾಸ್ ಸಿಲಿಂಡರ್ ಅಗತ್ಯ ಬಿದ್ದಾಗ ಶ್ರೀನಿವಾಸ್ ಅವರಿಗೆ ಕರೆ ಮಾಡಿ ಗ್ಯಾಸ್ ಕೇಳಿದಾಗ ತಾನು ಬುಕ್ ಮಾಡಿದ ಗ್ಯಾಸ್ ಸಿಲಿಂಡರ್ ಬಂದಿಲ್ಲ, ಬಂದ ಮೇಲೆ ನೀಡುವುದಾಗಿ ಹೇಳಿದರು. ಈ ನಡುವೆ ಗ್ಯಾಸ್ ಸಿಬ್ಬಂದಿ ಅವರ ಮನೆಗೆ ತೆರಳಿ 2 ದಿನಗಳಾಗಿದ್ದು ಮನೆಯಲ್ಲಿ ಭಟ್ಟರು ಇರಲಿಲ್ಲ ಎಂದು ಗಣೇಶ್ಗೆ ಹೇಳಿದ್ದರು. ಇದರಿಂದ ಸಂಶಯಗೊಂಡ ಗಣೇಶ್ ಅವರು ಬಂದು ನೋಡಿದಾಗ ಶ್ರೀನಿವಾಸ ಬಾವಿಯಲ್ಲಿರುವುದು ಗೊತ್ತಾಗಿತ್ತು. ಕೂಡಲೇ ಅವರು ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದು ಅವರು ಆಗಮಿಸಿ ಮೇಲಕ್ಕೆತ್ತಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅವಸರ ಮಾಡಬೇಡ. ಪೂರಗಲ ನಿಲ್ಕೊಡ್ಸಿ ಒಂಚೂರು 2 ನಿಮಿಷ ಬೊಕ್ಕ ಪೂರ ನಿಗಲ ಮಿತ್ತು 20 ನಿಮಿಷ ಸಪೋರ್ಟ್ ಮಾಡ್ತೀನಿ. 2 ರೂಪಾಯಿ ದೊಡ್ಡ ಮಾಡಿ ಮೇಲೆ ತರಬೇಕು ನೀನನ್ನು. ಏನಾಯ್ತು ಹೇಳು. ಅಲ್ಲ 2 ಎದೆಗಿದ್ರೆ 2 ಎದೆಗಿದ್ರೆ ಮತ್ತೇನಾಗಿನೇ ಅವ್ರು ಸ್ವಲ್ಪ ನಿಲ್ಲಿಸ್ಕೊಂಡು ಹೇಳ್ಕೊಂಡು ಬಾ.